ಕನ್ನಡ ಚಿತ್ರರಂಗ ಇದೀಗ ನಿಂತ ನೀರಲ್ಲ. ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ತೆರೆ ಕಾಣುವ ಮೂಲಕ ಕನ್ನಡದ ತಾಕತ್ತು ಏನೆಂಬುದನ್ನು ಇಡೀ ಬಣ್ಣದ ಜಗತ್ತಿಗೆ ತೋರಿಸಿಕೊಟ್ಟಿದೆ ಕನ್ನಡ ಚಿತ್ರರಂಗ. ಇದೀಗ ಬ್ಯಾಕ್ ಟು ಬ್ಯಾಕ್ ಸ್ಟಾರ್ ನಟರ ಚಿತ್ರಗಳು ಪ್ಯಾನ್ ಇಂಡಿಯಾ ಚಿತ್ರಗಳಾಗಿ ಹೊರಹೊಮ್ಮುತ್ತಿದ್ದು ಪರಭಾಷಿಕರ ನಿದ್ದೆಗೆಡಿಸಿದೆ. ಕರೋನಾದ ಬಳಿಕ ಪೊಗರು ಕನ್ನಡದ ಜೊತೆಗೆ ತೆಲುಗು ಮತ್ತು ತಮಿಳಿನಲ್ಲಿ ತೆರೆ ಕಂಡ್ರೆ ರಾಬರ್ಟ್ ಕನ್ನಡದ ಜೊತೆಗೆ ತೆಲುಗಿನಲ್ಲೂ ರಿಲೀಸ್ ಆಗಿತ್ತು. ಇದೀಗ ಯುವರತ್ನನ ಸರದಿ. ಏಪ್ರಿಲ್ 1ರಂದು ತೆರೆ ಕಾಣುವ ಯುವರತ್ನ ಕೂಡ ದ್ವಿಭಾಷಾ ಸಿನಿಮಾ. ಕನ್ನಡದ ಜೊತೆಗೆ ತೆಲುಗಿನಲ್ಲೂ ತೆರೆ ಕಾಣುತ್ತಿದ್ದು ತೆಲುಗರ ನಿದ್ದೆಗೆಡಿಸಿದೆ. ಹಾಗೆ ನೋಡಿದ್ರೆ ಅಪ್ಪು ತೆಲುಗರಿಗೆ ಹೊಸಬರೇನಲ್ಲ. ಈ ಹಿಂದೆ ಅಕ್ಟೋಬರ್ 14, 2010ರಂದು ತೆರೆ ಕಂಡ ಜಾಕಿ ಮೇ 6, 2011ರಂದು ತೆಲುಗಿಗೂ ಡಬ್ಬಾಗಿ ಅದ್ದೂರಿಯಾಗಿ ತೆರೆ ಕಂಡಿತ್ತು. ಈ ಮೂಲಕ ಅಪ್ಪು ತೆಲುಗುನಾಡಿಗೆ 10 ವರ್ಷಗಳ ಹಿಂದೆಯೇ ಎಂಟ್ರಿ ಕೊಟ್ಟಿದ್ರು. ಇದೀಗ ಯುವರತ್ನನಾಗಿ ಮತ್ತೊಮ್ಮೆ ರೀ ಎಂಟ್ರಿ ಕೊಡ್ತಿದ್ದಾರೆ. ಈಗಾಗಲೇ ಚಿತ್ರದ ಪೋಸ್ಟರ್ಗಳು, ಹೋರ್ಡಿಂಗ್ಸ್ಗಳು ತೆಲುಗುನಾಡಿನಾದ್ಯಂತ ರಾರಾಜಿಸುತ್ತಿದೆ. ಹಾಗೆ ಫಸ್ಟ್ ಥಿಯೇಟರ್ ಲಿಸ್ಟ್ ಕೂಡ ರಿವೀಲ್ ಆಗಿದೆ. ಪ್ರಸಾದ್ ಐಮ್ಯಾಕ್ಸ್, PVR, ಐನಾಕ್ಸ್ ಹೀಗೆ ಒಂದಿಷ್ಟು ಮಲ್ಟಿ ಸ್ಕ್ರೀನ್ಗಳ ಲಿಸ್ಟ್ ರಿವೀಲ್ ಆಗಿದೆ. ಆದರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಲಿಸ್ಟ್ ಇನ್ನಷ್ಟೇ ಬಿಡುಗಡೆಯಾಗಬೇಕಾಗಿದೆ. ಅದೇನೇ ಇರಲಿ, ತೆಲುಗುನಾಡಿನಲ್ಲೂ ಕನ್ನಡದ ಯುವರತ್ನ ಹೊಸ ದಾಖಲೆ ನಿರ್ಮಿಸಲಿ ಎನ್ನುವುದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.